ವಿಧಾನ ಪರಿಷತ್ನ ಸದಸ್ಯನಾಗಿ 6 ವರ್ಷಗಳ ಸೇವಾವಧಿಯಲ್ಲಿ ಇಂದು ಕೊನೆಯ ದಿನವಾಗಿದ್ದು ಜನರ ಸರಕಾರಿ ಸೇವೆಗಳನ್ನು ಮನೆಯ ಕಚೇರಿ ಮೂಲಕವೇ ಮುಂದುವರಿಸಲಿದ್ದೇನೆ ಎಂದು ಐವನ್ ಡಿಸೂಜಾ ಹೇಳಿದ್ದಾರೆ। ಈ ಕುರಿತು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು 2014 ರಿಂದ ಈವರೆಗೆ ಶಾಸನ ಸಭೆಯಲ್ಲಿ ಜನರ ಪರ ಧ್ವನಿ ಎತ್ತಿದ ತೃಪ್ತಿ ತಮಗಿದೆ ಎಂದರು। ಮುಂದೆಯೂ ಜನರ ಅಗತ್ಯ ಸೇವೆಗಳನ್ನು ಮಾಡುವ ಜೊತೆಗೆ ಪಕ್ಷವನ್ನು ಬಲಿಷ್ಠವಾಗಿಸಲು ಹೆಚ್ಚಿನ ಸಮಯವನ್ನು ನೀಡಲಿದ್ದೇನೆ। ಜೊತೆಗೆ ವಕೀಲ ವೃತ್ತಿಯನ್ನು ಮುಂದುವರಿಸುವುದಾಗಿ ಐವನ್ ಡಿಸೋಜಾ ಹೇಳಿದರು। ಸರಕಾರಿ ಮುಖ್ಯ ಸಚೇತಕನಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಬಗ್ಗೆ ಹೆಮ್ಮೆ ಇದ್ದು ಸಂಸದೀಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದೇನೆ। ಅಧಿವೇಶನದಲ್ಲಿ ನಿಗದಿತ ಅವಧಿಯಲ್ಲಿ ಕೇಳಲು ಅವಕಾಶವಿರುವ ಪ್ರಶ್ನೆಗಳನ್ನು ಕೇಳಿ ಗಮನ ಸೆಳೆಯುವ ಸೂಚನೆಗಳನ್ನು ಚರ್ಚೆಗಳಲ್ಲಿ ಭಾಗವಹಿಸುವ ಜೊತೆಗೆ ಸದನದಲ್ಲಿ ಬಿಡಿ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ಬಗ್ಗೆ ಗಮನ ಸೆಳೆದು ಅಧಿವೇಶನದಲ್ಲಿ ನಿಗದಿತ ಅವಧಿಯಲ್ಲಿ ಕೇಳಲು ಅವಕಾಶವಿರುವ ಪ್ರಶ್ನೆಗಳನ್ನು ಕೇಳಿ ಗಮನ ಸೆಳೆಯುವ ಸೂಚನೆಗಳು ಚರ್ಚೆಗಳಲ್ಲಿ ಭಾಗವಹಿಸುವ ಜೊತೆಗೆ ಸದನದಲ್ಲಿ ಬಿಡಿ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರ ಬಗ್ಗೆ ಗಮನ ಸೆಳೆದು ಸದನ ವೀರ ಪ್ರಶಸ್ತಿಯನ್ನು ಪಡೆದಿರುವ ಬಗ್ಗೆ ತೃಪ್ತಿ ಇದೆ ಎಂದರು। ವಿಧಾನ ಪರಿಷತ್ತಿನ ಶಾಸಕರಾಗಿ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನನ್ನ ಅವಧಿ ಮುಕ್ತಾಯಗೊಳ್ತಾ ಇದೆ। ಸುಮಾರು 6 ವರ್ಷಗಳ ಕಾಲ ನಾನು ಶಾಸಕನಾಗಿ ರಾಜ್ಯದ ಉದ್ದಗಲಕ್ಕೂ ಭೇಟಿ ನೀಡಿ ರಾಜ್ಯದ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ। ಆ ಮಧ್ಯದಲ್ಲಿ 1.5 ವರ್ಷಗಳ ಕಾಲ ಸರ್ಕಾರಿ ಮುಖ್ಯ ಸಚೇತಕನಾಗಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಕಂದಾಯ ಇಲಾಖೆಯಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದೇನೆ। ನಾನು ನನ್ನ ಈ 6 ವರ್ಷದ ಅವಧಿಯಲ್ಲಿ ಒಂದೇ ಒಂದು ದಿವಸಗಳ ಕಾಲ ನಾನು ಶಾಸನ ಸಭೆಗೆ ಗೈರುಹಾಜರು ಆಗಿರಲಿಲ್ಲ। 100% ಅಟೆಂಡೆನ್ಸ್ ಮಾಡಿದಂಥ ಒಬ್ಬ ಶಾಸಕನಿದ್ದರೆ ಅದು 2-3ರಲ್ಲಿ ನಾನು ಒಬ್ಬ। ಅದೇ ರೀತಿ ಶಾಸನ ಸಭೆಗಳಲ್ಲಿ ಅತ್ಯಂತ ಹೆಚ್ಚು ಜನರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ಎಚ್ಚರಿಕೆ ಮಾಡಿ ಜನರ ಅನೇಕ ಕೆಲಸಗಳನ್ನು ಪ್ರಶ್ನೆ ಮೂಲಕ ಎತ್ತಿ ಸರ್ಕಾರದ ಯೋಜನೆಗಳ ಲೋಪದೋಷಗಳನ್ನು ಎತ್ತಿ ಅದನ್ನು ಜಾರಿಗೆ ತರಲು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ। ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 6 ವರ್ಷದಲ್ಲಿ ಸುಮಾರು 6.5 ಕೋಟಿ ರೂಪಾಯಿಗಳನ್ನು ಅದು ಯಾರು ನನ್ನ ಬರ್ತಾರೆ ಜಾತಿ ಮತ ಭೇದ ಊರು ಪಂಥ ಯಾವುದನ್ನು ನೋಡದೆ ಅವರ ಬಿಲ್ಗಳನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಗರಿಷ್ಠ ಪ್ರಮಾಣದಲ್ಲಿ 2 ಲಕ್ಷ 2.5 ಲಕ್ಷ 3 ಲಕ್ಷ ರೂಪಾಯಿ ಅವರ ಕಷ್ಟಕಾಲಕ್ಕೆ ತಂದು ಅವರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ। ಸುಮಾರು 50 ಕೋಟಿಗಿಂತಲೂ ಅಧಿಕ ಸರ್ಕಾರದ ವಿವಿಧ ಇಲಾಖೆಗಳಿಂದ ಅನುದಾನವನ್ನು ತಂದು ಸಮಾಜದಲ್ಲಿ ಇರುವಂಥ ಎಲ್ಲ ವರ್ಗದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಕಾಮಗಾರಿಗಳನ್ನು